ಬಲಗೊಂಡು ಭಕ್ತಿಯೊಳ್ ಅಂಬುರುಹದಳ
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಬಡುತ್ತ ವರ್ಣಿಪಿನಿ ಕಥಾಮೃತವ ಇರುವಂತಹ ಸ್ಥಳ ಇಂದ್ರದ್ಯುಮ್ನನೆಂದು ಕೇಳಿದ್ದೇವೆ. ಹೊರಟು ಬಂದಂತಹ ಕಾರ್ಯ ಧರಣಿಪತಿ ಲಾಲಿಸಿ ಪರಿಪಾಲಿಸುತ್ತಲಿದ್ದ ವರಯಂದ್ರದ್ಯುಮ್ನ ಸತಿಚಂದ್ರಸೇನೆ ಶ್ರೀಪತಿಯ ಧ್ಯಾನದಿ ನೃಪತಿ ಹಿತನೇನಿಸುತ್ತಿರಲು ಕಾಪಾಡು ತಂದೆ ಕಾಪಾಡು. ಈ ಧರೆಯಲ್ಲಿ ಹೆಸರಾಂತೆಯನ್ನು ಪಡೆದಂತಹ ಈ ಪಾಂಡ್ಯ ದೇಶದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿರುವವನು ಪ್ರಸ್ತುತ ಕಾಲಕ್ಕೆ ಇಂದ್ರದ್ಯುಮ್ನ ನಾಮಕನಾದ ನಾನಿದ್ದೇನೆ. ಹಾಗೇ ನಮ್ಮ ರಾಜ್ಯದ ಬಗ್ಗೆ ಹೇಳುವುದಿದ್ದರೆ ಕೊಲೆ, ಕಳ್ಳತನ, ಈ ಕುಕೃತ್ಯಗಳು ಇಲ್ಲಿ ನಡೆಯುವುದೇ ಇಲ್ಲ ಎಂದು ಹೇಳಿಕೊಳ್ಳಲು ನನಗೆ ಬಹಳ ಅಭಿಮಾನ ಹಾಗೂ ಹೆಮ್ಮೆಯೂ ಇದೆ. ಹಾಗೆ
ನಳಿನನಾಭನ ದಯದಿಂದ ಈ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಒಮ್ಮತ ಬಾಂಧವ್ಯದಿಂದ ಸುಖಿಗಳಾಗಿದ್ದಾರೆ. ಇನ್ನು ನನ್ನ ವಿಷಯಕ್ಕೆ ಬರುವುದಿದ್ದರೆ ಸಾಂಸಾರಿಕವಾಗಿ ಆಲೋಚಿಸಿ ನೋಡಿದರೆ ಮಡದಿ ಶಶಿಯೂ ಕೂಡ ನನ್ನೊಂದಿಗೆ ಅನುಕೂಲೆಯಾಗಿಯೇ ಇದ್ದಾಳೆ. ಇನ್ನು ಬರೀ ರಾಜ್ಯದ ಬಗ್ಗೆ ಯೋಚಿಸುವುದು ಹೌದಾದರೆ ಏನು ಮಾಡುವುದು ಗೊತ್ತೇ? ಕ್ಷತ್ರಿಯರು ವಿಸ್ತರಿಸದಿರಿದ್ರೆ ಬನ ಕೀರ್ತಿಗೆ ಪ್ರಭೆಯು ಶೋಭಿಪುದೆ. ಓರ್ವ ರಾಜನಾದವನು ತನ್ನ ರಾಜ್ಯವನ್ನು ಅಪಹರಿಸದಿದ್ದರೆ ಆತನ ಕೀರ್ತಿಗೆ ಶೋಭೆ ಬರುವುದುಂಟೆ. ಆದ್ದರಿಂದ ಇಂದ್ರದುಮ್ನಾದಂತಹ ನಾನು ನನ್ನ ವೀರತನವನ್ನು ಲೋಕಕ್ಕೆಲ್ಲ ಪಸರಿಸಬೇಕು. ಆದ್ದರಿಂದ ನೆರೆಹೊರೆಯ ರಾಜರನ್ನು ಮಣಿಸಿ ಅವರಿಂದ ತಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಅವರನ್ನು ನನ್ನ ಸಾಮಂತರನ್ನಾಗಿಸಬೇಕು ಎಂಬ ಆಲೋಚನೆ ನನ್ನದು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಮಂತ್ರಿ ಸೇನಾನಿಗಳನ್ನು ಸಭೆಗೆ ಕರೆಯುತ್ತೇನಂತೆ.
ದೊರೆಯ ನಿನಗಿರುವ ಕೊರತೆಯದೇನು ಅರಿಗಳಿಲ್ಲಿಗೆ ಮುತ್ತಿದರೆ ಯಾವ ಕಾಲಿಗೆ ಬರೆಸಿದ ನಾನು ಮೊದಲಾಗಿ ಪಾದ ಕಾರಣದನಾಗಿದ್ದೇನೆ. ಹೇಳಯ್ಯ. ಅವಸರದ ಕರೆ ಆಯ್ತು. ಕರೆದ ವಿಚಾರವೇನೆಂದರೆ ಅರಿಗಳೇನಾದರೂ ಮುತ್ತಿದರೆ ನಿನಗಿರುವ ಕೊರತೆ ಇದೇನು, ನಮ್ಮಿಂದ ಏನಾಗಬೇಕು ತಿಳಿಸಿದೀಯಾ? ಎದೆಗೆ ಕರೆಸಿದೆ ಎಲ್ಲ ಕಾರ್ಯವನ್ನು ಸಿಗುವೆ ನೀಗಲ ಹಿಡಿದು ಬೇಡ ಕಾರ್ಯ ಕಾರಣ ಇಲ್ಲದ ನಮ್ಮನ್ನು ಬರೆ ಹೇಳುವವರು ನೀವಲ್ಲ. ನಮ್ಮಿಂದ ಏನಾಗಬೇಕು ಕ್ಷಣ ಮಾತ್ರದಲ್ಲಿ ಮಾಡಿ ಪೂರೈಸುತ್ತೇನೆ. ಬಿಡುತ್ತಿದ್ದೆ ನಮ್ಮವರೇ ಯೋಚನೆ ಮನದಳು ಮೂಡಿರುವುದು ನಿನ್ನ ತಪ್ಪಿಕೊಳ್ಳುತ್ತದೆ ಬದಲಾದಿ ವೀರರೇ, ನಿಮ್ಮನ್ನು ಕರೆಸುವುದಕ್ಕೆ ಬಲವಾದ ಕಾರಣ ಹೊಂದಿದೆ. ನಮ್ಮ ರಾಜ್ಯವನ್ನು ಇನ್ನಷ್ಟು ದೊಡ್ಡದಾಗಿಸಬೇಕು. ಅರಣ್ಯರ ರಾಜರನ್ನೆಲ್ಲ ನಮ್ಮ ಸಾಮಂತರನ್ನಾಗಿಸಬೇಕು. ಅವರಿಂದ ನಿತ್ಯವೂ ಕಪ್ಪ ಕಾಣಿಕೆಗಳನ್ನು ನಾವು ಪಡೆದುಕೊಳ್ಳಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡವರು ನಾನಿದ್ದೇನೆ. ಆದ್ದರಿಂದ ಅವರನ್ನು ಸೆದೆಬಡಿಯಲು ಬೇಕಾಗಿ ನಿಮ್ಮ ಸಹಾಯ ನನಗೆ ಅನಿವಾರ್ಯ. ಆದ್ದರಿಂದ ಈ ಬಗೆಯಲ್ಲಿ ನಿಮ್ಮ ವಿಚಾರವೇನು? ಯೋಚಿಸಬೇಡಿ. ಬಂದಂತ ನಮ್ಮ ವಿರೋಧಿಗ ಸೊಪ್ಪನ್ನು ಇರಿಸಿ ಬರುತ್ತೇವೆ. ನೀನೇನು ಮಾಡುವೆ? ಸಂತೋಷದ ವಾರ್ತೆಯೇ ಸರಿ. ನಿಮ್ಮ ಯೋಚನೆಯೂ ಸರಿಯಾಗಿದೆ. ನಿಮ್ಮ ವಂಶದ ಖ್ಯಾತಿಯನ್ನು ವಿಸ್ತರಿಸುವುದಕ್ಕೆ ಇದು ಸರಿಯಾದ ಮಾರ್ಗ. ಭೂತಲೇಶ್ವರನ್ನು ಬಂಧಿಸಿ ಕಪ್ಪನಾಡಿಗೆ ವಶಪಡಿಸುವಲ್ಲಿ ಸೇನೆಯನ್ನು ಸಿದ್ಧಗೊಳಿಸುತ್ತೇನೆ. ಬಿಡಿಸುತ್ತೇವೆ. ನಮ್ಮವರೇ, ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಈ ನಿಮ್ಮ ಧೈರ್ಯದ ಮಾತುಗಳಿಂದ 3 ಲೋಕವನ್ನು ಗೆಲ್ಲಬಹುದಾದಂತಹ ಸಾಹಸ ನನಗಿದೆ. ಆದ್ದರಿಂದ ಇನ್ನು ತಡ ಮಾಡುವುದು ಸರಿಯಲ್ಲ. ಅವನಿಬ್ಬರನ್ನು ಗೆಲ್ಲಿದು ಪುನಃ ರಾಜ್ಯವನ್ನು ಸೇರಿಕೊಳ್ಳೋಣ.
ಮಾಡಿದ ಗುರ್ಜರಾದಿಗಳ ಬಲು ಕಪ್ಪ ಪಡೆದು ಮುಂಬರಲು ಸೇನೆಯನ್ನು ಒಗ್ಗೂಡಿ ವಂಗ ಕಣಿಕ ಮುಂತಾದ ದೇಶಗಳನ್ನು ಸೇರಿಕೊಂಡೆವು. ಅಲ್ಲಿರುವ ರಾಜರನ್ನು ಶ್ರದ್ಧೆ ಮಾಡಿದ್ದು ಅವರನ್ನು ತಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಅವರನ್ನು ನಮ್ಮ ಅನ್ಯಾಯಗಳನ್ನಾಗಿಸಿಕೊಂಡವರಿದ್ದೇವೆ. ಇನ್ನು ಇಲ್ಲಿ ಬಂದು ನಿಂತಹ ಪ್ರದೇಶ ಯವನ ದೇಶ. ಇಲ್ಲಿ ಅರಸ ಯವನಾಶ್ವನಂತೆ ಅವನ ದೂತನಿಗೆ ಸಂದೇಶವನ್ನು ಕೊಟ್ಟವರು ನಾವಿದ್ದೇವೆ. ಇನ್ನು ಅವರ ನಿರೀಕ್ಷೆಯಲ್ಲೇ ಇರುವಂತಹ ಸ್ಥಳ ಯವನೇಶನೆಂದುಕೊಂಡಿದ್ದೀರಿ. ಹೊರಟು ಬಂದಂತಹ ಕಾರ್ಯ ಕೇಳುತ್ತಾ ಬಂದು ಕರೆದನೆ ಧ್ವನಿ ಮಣಿಗೆ ನಿಲ್ಲುತ್ತಾ ದೇಶದ ಅರಸನಾದಂತಹ ಇಂದ್ರದುಂಡು ದಿಗ್ವಿಜಯವನ್ನು ಕೈಗೊಂಡು ನಮ್ಮ ಪುರವನ್ನು ಸೇರುತ್ತಾನಂತೆ. ತಪ್ಪಬೇಕೆಂದವನಿಗೆ ಕೊಡುವೆನು ಬಾಣದ ಮುಖ್ಯನ ಸಿದ್ಧವಾಗಬೇಕಲ್ಲ. ಎಲ್ಲಿ ನಮ್ಮ ಯವನಿಸಿದೆ
ನಾರಿಯ ಬಾಯಿಗೆ ಸೇರಿದ ಕುರಿಯಂತೆ ಸಾರಿ ಬಂದಿದ್ದೀನಿ ಈಗಲೂ. ಮಂತ್ರಿ ಸೇನಾಧಿಕಾರಿ ಪಾಂಡ್ಯ ದೇಶದ ಅರಸನಾದಂತಹ ಇಂದ್ರದ್ಯುಮ್ನ ತನ್ನ ಸಕಲ ಸೇನಾ ಪರಿವಾರದೊಂದಿಗೆ ನಮ್ಮ ಯವನ ದೇಶಕ್ಕೆ ದಾಳಿ ನಡೆಸಿದ್ದಾನೆ. ಅವನನ್ನು ಎದುರಿಸುವಲ್ಲಿ ನಿಮ್ಮ ಅಭಿಪ್ರಾಯವೇನು? ಬಂದವರಿಗೆ ತಕ್ಕ ಮತ್ತೆ ನೀಡಬೇಕಾಗಿದೆ. ಅತ್ತ ಸಾಗೋಣ. ನಿನ್ನನ್ನು ಕೇಳುವುದಕ್ಕೆ ಬಂದ ಈ ನಾಡಿನ ಮಂತ್ರಿ ಶಿವರಾಜನು. ಕೇಳು ನೀನು कहत जनुती हिमित जनुती कहत जनुती हिमित जनुती 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 अतयता
ಧಾರಣಿ ಪಯ್ಯವನೇಶನ ದೊಡ್ಡ ಸಾರವರಿ ಬಾಲ್ಯದನೆ ಗುದ್ದಾಡಿ ಬದುಕಲು ಸಾಧ್ಯವಿಲ್ಲ. ಬೆಂಕಿಯೊಡನೆ ಸರಸ ಸಲ್ಲದು. ಬಂದಂತೆ ಹಿಂದರು ಅದರ ಒಳಿತು, ಇಲ್ಲದಿದ್ದರೆ ಪ್ರಾಣ ಓದಿತು. ಎಚ್ಚರಿಕೆ. ಇಲ್ಲವಾದರೆ ನಿಮ್ಮನ್ನು ಸೋಲಿಸಿ ವಶಪಡಿಸಿಕೊಂಡೆವು. ಎಚ್ಚರ. ಹಾಗಾದರೆ ನೋಡಿ ಬಿಡೋಣ. ನಿಮಗಿರುವ ದಾರಿ ಎಚ್ಚರಿಕೆ. ನಿಮ್ಮ ಕೈ ಸುಟ್ಟುಕೊಳ್ಳಬೇಡಿ. ನಡ ಹಿಂದೆ ನೋಡೋಣ. ಯವನೇಶನ ದಟ್ಟನ ಸಾರವರಿ ಪ್ರತಿಸ್ಪರ್ಧಿ ನನ್ನನ್ನು ಕೆಣಕಿ ಬದುಕುವುದು ಅಷ್ಟು ಸುಲಭವಲ್ಲ. ಬದುಕುವ ಆಸೆ ಇದ್ದರೆ ಸೇರು ನಿನ್ನ ಪುರವನ್ನು, ಇಲ್ಲವಾದರೆ ಯಮಲೋಕಕ್ಕೆ ಸೇರಬೇಕಾದೀತು. ಜೋಕೆ ಮುಚ್ಚು
ಮಾಡಲಿ ಕರವಂತಿತ್ತರಿ ಹುಲಿಯ ಬಿಡುವಿನ ನಿನ್ನಂಜಿನ ಮಾಡಲಿ ತೆಗಿವಿ ಎಲ್ಲ ಸುಪ್ರತಾಪ ಏನೆಲ್ಲ ಬಲವ ತಿಳಿಯದೆ ಬಂದವರೆಲ್ಲ ನಾವು ನಮ್ಮ ದೊರೆಯ ಪರಾಕ್ರಮವನ್ನು ಏನು ಎಂಬುದನ್ನು ಚೆನ್ನಾಗಿ ಬಲ್ಲೆವು ಕೆಲಸ ಮಾಡದ ಕರವಂತಿತ್ತರೆ ಹುಲಿಯ ಬಿಡುವೆನು ಇಲ್ಲದಿದ್ದ ನಿನ್ನ ಶಿರವನ್ನು ಹಾರಿಸನು ವಚ್ಚರ ನೋಡೋಣ ಯಾರೆಲ್ಲ ಬಂದಿರುವ ಸುಬಣ್ಣ ಯಾರೆಲ್ಲ ಬಂದಿರುವ ಸುಬಣ್ಣರು ಊರಾಜನ ಬಂದಿರದ ನನ್ನಿಸಿ ದ್ವಾರ ಪಾಲಕರನ್ನು ಬಂದಿದೆ ಯಾರು ಭೂತ ಏನಿಲ್ಲ ನಾನು ಸಬಲ ನನ್ನೆದುರು ನೀನು ದುರ್ಬಲ ನೋಡು ನನ್ನ ಮಾತು ದುರ್ದನೆಲ್ಲ ಪಾಂಡೆ ಬಾಳದ ದುರ್ದನೆಲ್ಲ ಪಾಂಡೆ ಬಾಳದ ತೀರದ ಏನೋ ದೇವದೀನ ಇತ್ತ ಬರೆದವರಾಗಿದ್ರು ಸತ್ವದಿಂದ ಏನೇನ ನಾನು ನೀನ ನೋಡೋಣ ಕೊಲುವಂತ ಯುವಕಂತ ಕೊಲುವಂತ ಯುವಕಂತ ನೀನೇ ಬಲುಕೂತನೆ ನಾ ನೋಡ್ಬೇನುದಲಿ ಅಲ್ಲಗಿಗಳು ಭೂಪತಿ ಬೆಳೆದು ನೋಡಿದ ಏನೆಲ್ಲ ಸುಮ್ಮನೆ ಎಲ್ಲಿದ್ದ ತೆರಲು ಇಲ್ಲವಾದರೆ ನಿನ್ನನ್ನು ಯಮಪುರಕ್ಕೆ ಅಟ್ಟುತ್ತೇನೆ ಬಂದೆ ಹಿಡಿದು ಹಿಡಿಲಿ ಇವನೇ ನಮ್ಮಯ್ಯ
ನಿನ್ನ ಪೌರುಷ ಏನೆಂದು ಹ, ಅವರ ರಾಜರಾದಂತಹ ಹ, ಇಂದ್ರದ್ಯುಮ್ನ ನಾನು ಬಂದಿದ್ದೇನೆ, ಹ. ನನ್ನಲ್ಲಿ ತೋರ್ಪಡಿಸು. ಏನಂತ? ಹೇಳಿದ ಪರಜಯದಾಡಿದ ತಿರ ಎಲ ಏನು? ನೀನು ಹೇಳಿ ನಿನ್ನನ್ನು ಸೋಲಿಸಿದ ಹಾಗೆಂದು ನನ್ನನ್ನು ಭಾವಿಸಿಕೊಳ್ಳಬೇಡ. ಓಹೋ ಕೋಡಗನಿಗೆ ಮೃದಂಗನೊಂದಿಗೆ ಯಾವ ಕಾಲಕ್ಕೂ ಜಯಸಿರಿ ಪ್ರಾಪ್ತಿಯಾಗಲಿಲ್ಲ. ಓಹೋ ನೆನಪಿಟ್ಟಿಕೋ, ಬಂದಂತ ಹಿಂದೆ ಸರಿದರೆ ಸರಿ, ಇಲ್ಲದಿದ್ದರೆ ಅವನ ಸಾಮರ್ಥ್ಯ ತೋರಿಸಬೇಕಾಗಿತ್ತು. ಎಚ್ಚರಿಕೆ. ಕೋಡಗ ಯಾರು ಸಿಂಹ ಯಾರು ನೋಡೋಣ. ಧ್ರುವನ್ನು ನಿಲ್ಲಿಸಿದ್ದೇನೆ. ಧ್ರುವಸಮರ್ಥನಾದ ನಿನ್ನಲ್ಲಿ ಯಾವ ಯುದ್ಧವೂ ಇಲ್ಲ, ದ್ವೇಷವೂ ಇಲ್ಲ. ಓಹೋ ನನ್ನನ್ನು ಕೊಲ್ಲದೆ ಉಳಿಸು. ನಾನು ಸಾಮಂತನಾಗಿದ್ದುಕೊಂಡು ಕಾಲ ಕಾಲಕ್ಕೆ ಕಪ್ಪವನ್ನಿಟ್ಟು ಸಹಕರಿಸುತ್ತೇನೆ. ಅವಕಾಶವನ್ನು ಕಲ್ಪಿಸಿಕೊಡು. ಯವನೇಶ, ಹ, ನೀನಾಗಿ ನನ್ನ ಶರಣಾಗತನಾಗಿ ಬಂದಿದ್ದೀಯ. ಹ, ಶರಣಾಗತನನ್ನು ರಕ್ಷಿಸುವುದು ಹ, ಕ್ಷತ್ರಿಯನಾದವನ ಕರ್ತವ್ಯವೇ ಸರಿ. ಹ, ಆದ್ದರಿಂದ ಹ, ನಿನ್ನನ್ನು ನನ್ನ ಸಾಮಂತರನ್ನಾಗಿಸಿ ಹ, ನನ್ನ ಆಳ್ವಿಕೆಯಲ್ಲೇ ಮುಂದುವರಿಸು. ಹ, ಇನ್ನು ನಿನ್ನ ಪುರವನ್ನು ಸೇರಿಕೊ, ಹ. ಹೊರಡು. ಯವನ ದೇಶವನ್ನು ನಮ್ಮದಾಗಿಸಿಕೊಂಡದ್ದಾಯಿತು. ಇನ್ನು ಧರೆಯಲ್ಲಿ ಅದೆಷ್ಟೋ ರಾಜರಿದ್ದಾರೆ, ಅವರ ರಾಜ್ಯವನ್ನು ನಮ್ಮದಾಗಿಸಿಕೊಳ್ಳಬೇಕು. ಅವರ ಕೈಯಿಂದ ಕಪ್ಪಗಾಣಿಕೆಯನ್ನು ಸಂಗ್ರಹಿಸಬೇಕು. ಆದ್ದರಿಂದ ತಡ ಮಾಡುವುದು ಸರಿಯಲ್ಲ. ಮಂತ್ರಿ ದುಷ್ಟದುಂದರನ್ನು ಸೇರಿಕೊಂಡು ಮುಂದಕ್ಕೆ ನಡೆಯುತ್ತೇನಂತೆ. ಗರುಡ ಗಮನನನ್ನು ಧ್ಯಾನಿಪೆ ನಿರಜನದಿಂದಾನು, ಧ್ಯಾನಿಪೆ ನಿರಜನದಿಂದಾನು. ಗರುಡ ಗಮನನನು ಧ್ಯಾನಿಪೆ ನಿರಜನದಿಂದಾನು, ಧ್ಯಾನಿಪೆ ನಿರಜನದಿಂದಾನು. ತರುಣರ ಭಾಗ್ಯವ ಪರಿವಾರಕ್ಕೆ, ತರುಣರ ಭಾಗ್ಯವ ಪರಿವಾರಕ್ಕೆ ಸಹ ದೊರೆಯಲು ಮುಕ್ತಿಯ ನಿರದುದ್ದೇಶಿಸಿ ಗರುಡ ಗಮನನನು ಧ್ಯಾನಿಪೆ ನಿರಜನದಿಂದಾನು, ಧ್ಯಾನಿಪೆ ನಿರಜನದಿಂದಾನು. ಈ ಲೋಕದಲ್ಲಿ ದಿಗ್ವಿಜಯವನ್ನು ಕೈಗೊಂಡಂತಹ ನಾನು ಇಳೆ ಎಲ್ಲ ಅರಸರನ್ನು ಮಣಿಸಿ ಅವರನ್ನು ನನ್ನ ಸಾಮಂತರನ್ನಾಗಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡೆದು ಪುನಃ ಮರಳಿ ಪಾಂಡ್ಯ ದೇಶವನ್ನು ಸೇರಿದಂತಹ ಸಂದರ್ಭ ನನ್ನ ಮಡದಿಯು ಶೋಕಿಸುತ್ತಾ ಕಣ್ಣೀರನ್ನಿಡುತ್ತಿದ್ದಾಳೆ. ಕಾರಣವನ್ನು ಕೇಳಿದ ನಾನು ನಮ್ಮ ವಿವಾಹಕ್ಕೆ ಅದೆಷ್ಟೋ ವರ್ಷಗಳು ಕಳೆದರು
ನಮಗೆ ಸಂತಾನ ಭಾಗ್ಯವನ್ನು ಲಭಿಸಲಿಲ್ಲವಲ್ಲ. ಅದು ಹಾಗೆ ಏನಿದ್ದರೇನು ಎಷ್ಟಿದ್ದರೇನು ಏನಾದರೂ ಒಂದರ ಕೊರತೆ ಜೀವನದಲ್ಲಿ ಇರುವುದು ಹೌದು. ಅದಕ್ಕಾಗಿ ಶೋಕಿಸುತ್ತಿರುವಂತಹ ನನ್ನ ಮಡದಿಯನ್ನು ಸಾಂತ್ವನಿಸಿ ಶ್ರೀಹರಿಯನ್ನು ನಮಿಸಿ ವರಪ್ರಸಾದದ ರೂಪದಲ್ಲಿ ನಮ್ಮ ಕೂಸನ್ನು ತರುವೆ ಎಂಬ ಮಾತನ್ನು ಅವಳಿಗೆ ನುಡಿದು ಬಂದಿದ್ದೇನೆ. ಇನ್ನು ತಡ ಮಾಡುವುದೇಕೆ? ಜಗದ್ರಕ್ಷಕನಾದಂತಹ ಶ್ರೀಹರಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸುವುದಕ್ಕೆ ಬೇಕಾಗಿ ದಟ್ಟ ಕಾರಣವನ್ನು ಸೇರುತ್ತೇನೆ. ತಡ ಮಾಡುವುದಲ್ಲ, ಹೊರಡುತ್ತೇನೆ. ಇರದೆ ಯೋಗಕ್ಷೇಮಗಳ ಕೇಳ್ದಿರಲು ಬಳಿಕ ಪ್ರಜೆಗಳ ಇರದೆ ಯೋಗಕ್ಷೇಮಗಳ ಕೇಳ್ದಿರಲು ಬಳಿಕ ಕ್ಷೇಮಗಳ ಕೇಳ್ದಿರಲು ಬಳಿಕ ಸುರಪನೋ ನಗದಿಂದ ಬಂದ ಸುರುಚಿರಾಸನ ಏದು ಕಾರ್ಯಕಲಾಪಗಳನ್ನು ಮುಗಿಸಿ ಗಂಧರ್ವ ಲೋಕದ ಸಿಂಹಾಸನವನ್ನು ಏರಿದಾಗ ಹೂವು ಗಂಧರ್ವನಿಗೆ ಶುಭವಾಗಲಿ, ಕೇಸರಪತಿಗೆ ಜಯವಾಗಲಿ ಎಂದು ಪಾಠಕರು ಹೊಗಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಇದೆ. ನಾನು ಸಾಮಾನ್ಯ ಗಂಧರ್ವನಲ್ಲ, ಗಂಧರ್ವಪತಿ ಎನಿಸಿದ್ದೇನೆ. ಕೇಸರರಾದ ನಾವು ರಸಿಕರೇ ಹೌದು, ಉತ್ತಮವಾದ ನಾರ್ತಕರೂ ಹೌದು. ಸಾಮವೇದದ ಉಪವೇದವೇ ಗಂಧರ್ವ ವೇದ. ನಮ್ಮಲ್ಲಿ ಗಾಯನ, ವಾರ್ಧನ, ನರ್ತನ ಇವೆಲ್ಲ ಗಂಧರ್ವ ವೇದಕ್ಕೆ ಸಂಬಂಧಪಟ್ಟ ವಿಚಾರಗಳು. ಎಂದಿನಂತೆ ಇಂದು ಕೂಡ ಪುರಪ್ರಮುಖರೊಂದಿಗೆ ಒಲಗವನ್ನೆತ್ತಿದ್ದೇನೆ. ಯಾರದು ಕಂಬು ಕಂಠಿನಿ ಚಂದ್ರಮುಖಿಯರು, ಕುಂಭಕುಚಿಯಾಗಿರ್ಪ ಸತಿಯರು, ರಾಹು ಸೋಕಿದ ಚಂದ್ರನಂದದಿ ಮೋಹ
ಮೋಹದ ರಸಿಯರ ನೆನವು ಮೋಹದ ರಸಿಯರ ನೆನವು ರಾಹು ಸೋಕಿದ ಚಂದ್ರನದಿ ರಾಹು ಸೋಕಿದ ಚಂದ್ರನದಿ ಮೋಹದ ರಸಿಯರ ನೆನವು ಮೋಹದ ರಸಿಯರ ನೆನವು ಗೆಡಲೆ ನೆನಲಿ ಕೆದರು ಬಲು ಗೆಡಲೆ ನೆನಲಿ ಕೆದರು ಹೂವಿಂಗೆ ರಾಹು ಸೋಕಿದ ಚಂದ್ರನದಿ ಮೋಹದ ರಸಿಯರ ನೆನವು ಬಲು ರೂಹು ಗೆಡಲಿಕೆ ನೆನಲೆಂದರು ಹೂವಿಗೆ ಚಂದ್ರನಂದದಿ ಅರಸಿಯರ ನೆನವು ನೀವೆಲ್ಲ ಒಂದಾಗಿ ಈ ಕಡೆಗೆ ಬಂದಿದ್ದೀರಾ. ನೀವೆಲ್ಲ ಕಮ್ಮು ಕಂಠಿನಿಯರು, ಚಂದ್ರಮುಖಿಯರು. ನಿಮ್ಮೊಂದಿಗೆ ಅಮಿಸಲು ಅಂತಃಪುರಕ್ಕೆ ಬರಕ್ಕೆ ಎಂದು ಯೋಚಿಸಿದ್ದೆ. ಆದರೆ ನೀವು ನನ್ನ ಬಳಿಗೆ ಅವಸರವಾಗಿ ಬಂದಿದ್ದೀರಲ್ಲ. ನಾವು ಬರುವುದಕ್ಕೆ ನೀವೇ ಕಾರಣ. ನಾನಾ? ಹೌದು. ಅಯ್ಯೋ, ಏನಿದು ಆಶ್ಚರ್ಯ! ಇವಳ ಮುಖವೊಮ್ಮೆ ನೋಡಿ ಅಂತೆ. ಏನಾಗಿದೆ? ಯಾವಾಗಲೂ ನಗು ನಗುತ್ತಿದ್ದಂತಹ ಈ ಮುಖ ಇವತ್ತು ಕಾಳೇ ಇಲ್ಲ. ಹಾ 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 ಪೌರ್ಣಮಿಯ ಚಂದ್ರನಂತಿದ್ದ ನಿನ್ನ ಮುಖ ರಾಹು ಸೋಕಿದ ಚಂದ್ರನಂತಾಗಿದೆ. ನೋಡು, ಹಾಗೆ ಮಾಡಬೇಡ, ಒಳ್ಳೆದಾಗುದಿಲ್ಲ. ಸ್ವಲ್ಪ ನಗೆ. ಏನಾಯ್ತು ನನ್ನಲ್ಲಿ ಹೇಳಿ. ಗಂಧರ್ವಪತಿ ಕೇಳಿದೆಮ್ಮ ಬಿನ್ನಪವಾನ ಕೇಳೋ ಗಂಧರ್ವಪತಿ ಕೇಳಿದೆಮ್ಮ ಬಿನ್ನಪವಾನ ತಂದುಕೊಳ್ಳದಿರು ಕೋಪವ ಎಲೆ ದೇವಾ ತಂದುಕೊಳ್ಳದಿರು ಕೋಪವ ಎಲೆ ದೇವಾ ಎಂದೆಂದ ಮುಖವು ಕಂದಿದ ಕಾರ್ಯ ಬೇರೆ
ಪ್ರಾಣೇಶ್ವರಿ, ಗಂಧರ್ವರಿಗೆ ಪತಿಯಾದ ನೀನು ಹಾ ನಮಗೆಲ್ಲರಿಗೂ ಪತಿಯಾಗಿರುವೆ. ಹೌದು, ನಮ್ಮ ಮುಖವು ಬಾಡಿರುವುದನ್ನು ಗಮನಿಸುತ್ತೇವೆ. ಅದು ಹೌದು. ಯಾವಾಗಲೂ ಈ ಮುಖದಲ್ಲಿ ಕಳೆ ಇತ್ತು, ಇವತ್ತು ಕಳೆ ಇಲ್ಲ. ಕಾರಣ ಇಲ್ಲದೆ ಕಂಡಿ ಹೋಗೋದುಂಟೆ. ಇಲ್ಲ, ಮನದೊಳಗೆ ಏನಿದೆ ಎನ್ನುವುದು ಮುಖ ಸೂಚಿಸುತ್ತದೆ. ಹಾ, ಯಾಕೆ ಹೀಗಾಯ್ತು ಹೇಳುತ್ತೇನೆ, ಆದರೆ ಕೋಪಿಸಿಕೊಳ್ಳಬಾರದು. ನಿನ್ನಲ್ಲಿ ಕೋಪ ಉಂಟೆ, ನೀನನ್ನ ಮುದ್ದಿನ ಹೆಂಡತಿ ಅಲ್ವಾ? ಮತ್ತೆ ನಾವೇನು? ನೀವು ಮೊದಲು ಬಂದವರು, ಅವಳು ಆಮೇಲೆ ಬಂದವಳು. ಮಾತಿಗಷ್ಟೇ ಹೇಳಿದ್ದು. ಸರಿ ಸರಿ ಸ್ವಾಮಿ, ಹಾ, ಇದಕ್ಕೆಲ್ಲ ಕಾರಣ ಈ ಲೋಕ. ಈ ಲೋಕವೇ? ಹೌದು, ಇದು ಪರಿವರ್ತನಾಶೀಲ ಪ್ರಪಂಚ ಅಲ್ಲ. ಅಲ್ಲ, ನೋಡಿದ್ದನ್ನೇ ನೋಡಿ, ಕೇಳಿದ್ದನ್ನೇ ಕೇಳಿ, ತಿಂದಿದ್ದನ್ನೇ ತಿಂದು ಸಾಕಾಗಿ ಹೋಯ್ತು. ಅದು ತಿಂದಿದ್ದನ್ನು ತಿಂದದ್ದು ಅಂದರೆ ಎಂತದ? ಹಾಗಲ್ಲ ಸ್ವಾಮಿ, ಮತ್ತೆ ಮಾತಿಗಷ್ಟೇ ಹೇಳಿ. ಓಹೋ, ಮನಸ್ಸು ಬದಲಾವಣೆಯನ್ನು ಬಯಸುತ್ತಿದೆ. ಏನು ಮಾಡೋಣ? ಈ ನಗರವನ್ನು ಬಿಟ್ಟು ಬೇರೆಲ್ಲಾದ್ರೂ ವಿಹರಿಸೋಣವೇ? ಸರಿ, ನಿನ್ನ ಅಭಿಪ್ರಾಯ ಹೀಗೆ. ನಿಮಗೇನಾದರೂ ಆಸೆ ಉಂಟಾ? ಹೇಳಿ ನೋಡೋಣ. ಶರಕೇಳಿಯಾಡುವ ಶರಕೇಳಿಯಾಡುವ ಫರಿತಾಕಾಂಕ್ಷೆಯಲಿ ಶರಕೇಳಿಯಾಡುವ ಭರಿತಾಕಾಂಕ್ಷೆಯಲಿ 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 ಆಡುವ ಆಡುವ ಆ ಶರಕೇಳಿಯಾಡುವ 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 ಪರಿತಾಕಾಂಕ್ಷೆಯಲಿ ಪರಿತಾಕಾಂಕ್ಷೆಯಲಿ ತರುಣಿಯರಾವು ನಿರ್ಧರಿಸಿ ಚಿತ್ತದಲ್ಲಿ ತರುಣಿಯರಾವು ನಿರ್ಧರಿಸಿ ಚಿತ್ತದಲ್ಲಿ ಆಕಾಂಕ್ಷೆಯಲಿ ಆಡುವ ಹರಿಸುತ್ತ ಆಡುತ್ತ ಅರುವೀನೋಳು ಜತೆ ಕರಿಸುತ್ತ ಜತೆ ಕರಿಸುತ್ತ ಜತೆ ಕರಿಸುತ್ತ ಜತೆ ಕರಿಸುತ್ತ ಆಡುತ್ತ ಬೇಸರವ 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 ಕಳೆಯಲೆಂದು ಬಂದಿಹೆ ಬಿತ್ತ ಬೇಸರವ ಕಳೆಯಲೆಂದು ಬಂದಿಹೆ ಬಿತ್ತಾಗ ಅರುವಿನೊಳು ಜತೆ ಕರಿಸುತ್ತಲಾಡುತ್ತ ಹೆಸರ ಕಳೆಯಲು ಬಂದಿಹೆ ಬಿತ್ತಾಗ ಶರಕೇಳಿ ಆಡುವ ಭರಿತಾಕಾಂಕ್ಷೆಯಲಿ ಭರಿತಾಕಾಂಕ್ಷೆಯಲಿ ತರುಣಿಯರಾವು ನಿರ್ಧರಿಸಿ ಚಿತ್ತದಲ್ಲಿ ತರುಣಿಯರಾವು ನಿರ್ಧರಿಸಿ ಚಿತ್ತ
ಸಾಕಾ? ಸಾಕಲ್ವೇ? ಮನಸ್ಸಿನಲ್ಲಿರುವ ಬೇಸರವನ್ನು ಕಳೆಯಬೇಕು. ಅದಕ್ಕೇನು ಮಾಡೋಣ? ಅದಕ್ಕೊಂದು ದಾರಿ ಇದೆ. ಏನದು? ಸಂತೋಷವನ್ನು ಅನುಭವಿಸಬೇಕಾದರೆ ಹಾ, ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಒಂದೇ ಅಲ್ವಾ ಯಾವಾಗಲೂ? ಅದು ಹೌದು ಸ್ವಾಮಿ. ಹಾ, ಒಂದ್ ಜೊತೆಗೂಡಿ ಹಾ. ಜಲಕ್ರೀಡೆ ಆಡಬೇಕು. ಜಲಕ್ರೀಡೆ? ಹೌದು. ಹಾ. ತರುಣಿಯರಾದ ನಾವೆಲ್ಲರೂ ನಿರ್ಧರಿಸಿದ್ದಾಗಿದೆ. ಏನಂತ? ನೀವು ನಮ್ಮ ಜೊತೆ ಬರಬೇಕು. ನಾನಾ? ನಾವು ನಿರ್ಣಯಿಸಿದ್ದಾಗಿದೆ. ಹಾ, ಸ್ವಾಮಿ ಹಾ, ಇಲ್ಲ ಅನ್ನಡಿ. ಹಾ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಭೂಲೋಕದಲ್ಲಿರುವ ಮಾನವರಿಗೆ ಹಾ. ಸ್ವರ್ಗಲೋಕವನ್ನು ನೋಡುವ ಆಸೆ, ಹೌದು. ಇಲ್ಲಿನ ಭೋಗವನ್ನು ಉಣ್ಣುವ ಆಸೆ. ಹಾ, ಆದರೆ ನಮಗೆ ಹಾ. ಧರೆಯ ಸೌಂದರ್ಯವನ್ನು ನೋಡುವ ಆಸೆ. ಮಾನವರಿಗೆ ಇಲ್ಲಿ ಬಂದು ನಮ್ಮ ಸುಖ ಭೋಗವನ್ನು ನೋಡುವುದು ತುಂಬಾ ಕಷ್ಟ. ಆದರೆ ನಮಗೆ ಹಾ. ಧರೆಯನ್ನು ಸೇರಿ ಅಲ್ಲಿನ ಸೌಂದರ್ಯವನ್ನು ಸುಲಭವಾಗಿ ಕಾಣಬಹುದಲ್ಲವೇ? ಹಾ. ಹೋಗೋಣವೇ? ಸರಿ, ಹೋಗುವುದು ಹೌದು. ಈ ಬಗ್ಗೆ ಏನಾದರೂ ನೀವು ಯೋಚಿಸಿದ್ದೀರಾ? ಎಲ್ಲ ಯೋಚಿಸಿದವರು ಇದನ್ನೇ ಯೋಚಿಸದೇ ಇರುತ್ತೇವಾ? ಅದು ಹೌದು. ಹಾಗಿದ್ದರೆ ಎಲ್ಲಿಗೆ ಹೋಗೋಣ? ಹೇಳ್ತೀರಾ? ಹೇಳು. ದರೆಯೊಳಗಿದೆ ಶ್ರೇಷ್ಠ ಕಮಲ ಕಾಸಾರ, ಶ್ರೇಷ್ಠ ಕಮಲ ಕಾಸಾರ ಕಾಂತ ಶ್ರೇಷ್ಠ ಕಮಲ ಕಾಸಾರ, ಶರಗೇಳಿಯಾಡುವೆ ಆಡುವುದಿಮ್ಮ ನಿರ್ಧಾರ ಎಮ್ಮ ನಿರ್ಧಾರ ಕರುಣ ಸಾಗರ ಜತೆ ಕರಿಸಿ ನೀ ಬಂದು, ಕರುಣ ಸಾಗರ ಜತೆ ಕರಿಸಿ ನೀ ಬಂದು, ಜತೆ ಕರಿಸಿ ನೀ ಬಂದು, ಅರಸಿಯರುಗಳ ಅಭೀಷ್ಟವ ಸಲಿಸಿಂದು, ಅರಸಿಯರುಗಳ ಭೀಷ್ಟವ ಸಲಿಸಿಂದು, ಸಲಿಸಿಂದು ನೀ ಬಂದು ಸಲಿಸಿಂದು.
ಕೇಳಿ ಆಡುವುದೆಮ್ಮ ನಿರ್ಧಾರ ಎಮ್ಮ ನಿರ್ಧಾರ ಆಡುವ ಮನೋಹರಿ, ಆಕಾಶದಲ್ಲಿ ಅದೆಷ್ಟೋ ತಾರೆಗಳು ಮಿನುಗುತ್ತಿರುತ್ತದೆ. ಹಾ, ಅವುಗಳನ್ನು ಪ್ರತ್ಯೇಕವಾಗಿ ಗುರುತಿಸುವುದು ಕಷ್ಟವಾಗಿದೆ. ಆದರೆ ಆಕಾಶದಲ್ಲಿರುವ ಸೂರ್ಯಚಂದ್ರನನ್ನು ಸುಲಭದಲ್ಲಿ ಗುರುತಿಸಬಹುದು. ಸುಲಭವಾಗಿ. ಹಾಗೆಯೇ ಭೂಲೋಕದಲ್ಲಿ ಅನೇಕ ಸರೋವರಗಳಿವೆ. ಅವುಗಳ ಪರಿಚಯ ನಮಗಿಲ್ಲ. ಇಲ್ಲ. ಕಮಲಕಾಸುರದ ಬಗ್ಗೆ ಕೇಳಿಬಲ್ಲೆವು ಅಷ್ಟೇ. ಏನಂತ? ಧರೆಯೊಳಗೆ ಶ್ರೇಷ್ಠವಾಗಿದೆ ಎಂದು. ಹೌದಾ? ಆ ಸರಸಿಯಲ್ಲಿ ಕ್ರೀಡಿಸಬೇಕೆಂಬುದು ನಮ್ಮ ಆಸೆ. ಓಹೋ, ಹೇಗೆ ಕರೆದುಕೊಂಡು ಹೋಗುವಿರಾ? ಇವಳನ್ನು ನೀವು ಮುಂದೆಟ್ಟು ಎಲ್ಲ ಕೆಲಸವನ್ನು ಮಾಡುವುದಾ? ಅವಳ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಅಲ್ವಾ? ಸಾಕು ಸಾಕು, ಎಲ್ಲರ ಮೇಲೆ ಸಮಾನವಾದ ಪ್ರೀತಿ. ಸರಿ ಸರಿ ಸ್ವಾಮಿನಿಯರೇ, ಸಂತೋಷವಾಯಿತು. ನಿಮ್ಮ ಮನದ ಬಯಕೆಯನ್ನು ತಿಳಿದು ಹರ್ಷವಾಯಿತು. ಕಮಲ ಸರೋವರದಲ್ಲಿ ಕೆಲವು ದಿನಗಳ ಕಾಲ ಉಳಿದು ನಿಮ್ಮ ಮನವನ್ನು ಹರ್ಷಗೊಳಿಸುವೆ. ಹೇಗೆ ಹೊರಡುವುದಕ್ಕೆ ಸಿದ್ಧರಾಗಿದ್ದೀರಾ? ಸಾಕಪ್ಪ, ಸಾಕು, ಧಾರಾಳವಾಗಿ ಸಾಕು. ಆಗ ಬರುವಾಗ ಸರಿ ಇತ್ತು. ಹಾಗಲ್ಲ ಸ್ವಾಮಿ, ಮತ್ತೆ ಕೇಶ ಶೃಂಗಾರ ಸರಿಯಾಗಿದೆಯಾ? ಸರಿಯೇ ಹಾಗೇ ಇದೆ ಸ್ವಾಮಿ. ಈ ಒಡವೆಲ್ಲ ಸಾಕ ಸ್ವಾಮಿ? ನೀನೇ ಒಂದು ಒಡವೆ, ನಿನಗೆ ಒಡವೆಗಳು ಬೇಕೇ? ಹಾಗಲ್ಲ ಸ್ವಾಮಿ, ಮತ್ತೆ ಮನೆಯಲ್ಲಿರಬೇಕಾದರೆ ಹೇಗೆ ಬೇಕಾದರೂ ಇರಬಹುದು. ಆದರೆ ಎಲ್ಲಿಗಾದರೂ ಹೋಗುವಾಗ ಸ್ವಲ್ಪ ಸಿದ್ಧತೆ ಬೇಕಾಗುತ್ತದೆ. ಬೇಕು. ಹೌದು. ಹಾಗಿದ್ದರೆ ಹೊರಡುವುದಕ್ಕೆ ಸಿದ್ಧರಾಗಿದ್ದೀರಾ? ಕಮಲಕಾಸರದ ಗಂಧರ್ವರೆಲ್ಲ ಆಡಿದರ ವಾರಿಗೇಳಿಯ, ಆಡಿದರ ವಾರಿಗೇಳಿಯ, ಆಡಿದರ ವಾರಿಗೇಳಿಯ, ವಾರಿಗೇಳಿಯ, ವಾರಿಗೇಳಿಯ. ಆ
ನೋಡಿ ತಡಿಯ ಸುತ್ತುವಲಯವ ನೋಡಿ ನೋಡಿ ತಡಿಯ ಸುತ್ತುವಲಯವ ನೋಡಿ ತಡಿಯ ಸುತ್ತುವಲಯವ ಪಿಡಿದು ಕರವ ತೀಡಿ ಜಲವ ತೀಡಿ ಜಲವ ತೀಡಿ ಜಲವ ಪಿಡಿದು ಕರವ ತೀಡಿ ಜಲವ ಪಿಡಿದು ಕರವ ಮಾಡಿ ನಗೆಯ ಜಲಕ್ಕೆ ನಿಗೆಯೇ ಮಾಡಿ ನಗೆಯೇ ಜಲಕ್ಕೆ ನೆಗೆಯೇ ನೆಗೆಯೇ ಜಲಕ್ಕೆ ನೆಗೆಯೇ ಜಲಕ್ಕೆ ನೆಗೆಯೇ ಜಲಕ್ಕೆ ನೆಗೆಯೇ ಜಲಕ್ಕೆ ನೆಗೆಯೇ ಕೂಡಿ ತಿಳಿಯದಾದೆ ಬಳಿಯಲಾಡಿಕೊಂಡು ಸುಳಿದುಕೊಂಡು ಆಡಿದರ ವಾರಿ ಕೇಳಿಯ ಕಂಡರುವರೆಲ್ಲ ಆಡಿದರ ವಾರಿ ಕೇಳಿಯ ತಿಳಿದರವ ಪಿಡಿದು ಪರವ ಮಾಡಿ ನಗೆಯ ನೆಗೆ ನೋಡಿದೆಯದಂತೆ ಬಳಿಯಲಾಡಿಕೊಂಡು ಸುಳಿದುಕೊಂಡು ಏರಿ ಮರದ ತಾಳ ಶೋಧಿಸಿ ಏರಿ ಮರದಿಂದ 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 ಆಳ ಶೋಧಿಸಿ ಆಳ ಶೋಧಿಸಿ ಗೂಳಿಡುತ್ತ ಬೆಗಗಿರಿ ಹಾರಿ ಹಾರಿ ಘಟಿ ಪ್ರಮಾಣದಿ ಘಟಿ ಪ್ರಮಾಣದಿ ಮರದಿಂದಾಳ ಶೋಧಿಸಿ ಗೂಳಿಡುತ್ತ ಬಗೆಲಿ ಗೇರಿ ಹಾರಿ ಘಟಿ ಪ್ರಮಾಣದಿ ನೀರಿನಲ್ಲಿ ಮುಳುಗಿ ನಿಲ್ದು ನೀರಿನಲ್ಲಿ ಮುಳುಗಿ ಮುಳುಗಿ ನಿಂದು ನೀರಿನಲ್ಲಿ ಮುಳುಗಿ ನೀರಿನಲ್ಲಿ ಮುಳುಗಿ ನೀರಿನಲ್ಲಿ ಮುಳುಗಿ ನಿಂದು ಸಾರಿ ಪಿಡಿವು ತಪ್ಪಿಕೊಂಡು ಸಾರಿ ಪಿಡಿವು ತಪ್ಪಿಕೊಂಡು ಹಾರಿಸುತ್ತಲಿ ಮೊಗಕ್ಕೆ ನೀರ ಹಾರಿಸುತ್ತಲಿ ಮೊಗಕ್ಕೆ ನೀರ ಹಾರಿಸುತ್ತಲಿ ಮೊಗಕ್ಕೆ ನೀರ ಹಾರಿಸುತ್ತ
ಹಾರಿಸುತ್ತಲೇ ಮೊಗಕ್ಕೆ ನೀರ ಹಾರಿಸುತ್ತಲೇ ಮೊಗಕ್ಕೆ ನೀರ ಪೂರ ಬಿಟ್ಟು ಪುರ ವಿಚಾರ ಪೂರ ಬಿಟ್ಟು ಪುರ ವಿಚಾರ ಪೂರ ಬಿಟ್ಟು ಪುರ ವಿಚಾರ ನೀರಿನಲ್ಲಿ ಮುಳುಗಿ ನಿಂದು ಸಾರಿ ಬಿಡುವ ತಪ್ಪಿಕೊಂಡು ಹಾರಿಸುತ್ತಲೇ ಮೊಗಕ್ಕೆ ನೀರ ಪುರ ಬಿಟ್ಟು ಪುರ ವಿಚಾರ ಆಡಿದರ ವಾರಿ ಕೇಳಿಯ ಗಂಧರ್ವರಿಲ್ಲ ನೋಡಿ ತಡಿಯ ಸುತ್ತುವಲಯವ ನೋಡಿ ಗತಿಗೆಡಿಸಿತು ಪರಾಗೆ ಕ್ಷಿತಿಗೆ ಸುಮ್ಮನೆ ಬಂದೆವು ಗಂಧರ್ವ ಪುರವೇ ಹಿತವಾಗುತ್ತಿತ್ತು
ನಿಜವೂ ಪತಿಯೇ ಸ್ವಾಮಿ, ಹಾ ನಾವು ನೀರಿಗಿಳಿದು ಸೋತೆವು. ಹಾ ನಮಗೆ ನಾಚಿಕೆಯಾಗುತ್ತಿದೆ. ಆಗ ಬರುವಾಗ ನಾಚಿಕೆ ಆಗ್ತಿರ್ಲಿಲ್ವಾ? ಸ್ವಾಮಿ, ಕಾರಣ ಉಂಟು. ಏನು? ನಮ್ಮ ಪ್ರಾರಬ್ಧ ಇದು. ಹಾ ನಾವು ಇಲ್ಲಿಗೆ ಬರುವ ಬದಲು ಗಂಧರ್ವ ಲೋಕದಲ್ಲೇ ಇರಬಹುದಿತ್ತು. ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ಯಾರು? ನಾನೇ. ಈಗ ಆಟ ಬೇಡ ಅಂತ ಹೇಳಿದ್ಯಾರು? ನಾನೇ. ಎಲ್ಲವೂ ನೀನೇ, ಅದೇ ನಾನು ಯಾಕೆ ಮತ್ತೆ ಇಲ್ಲಿ? ಸ್ವಾಮಿ, ಕಾರಣ ಉಂಟು. ಏನು ಕಾರಣ? ಇಲ್ಲಿ ಬನ್ನಿ. ಹಾ ಓ, ಅಲ್ಲಿ ನೋಡಿ. ಎಲ್ಲಿ? ಸರೋವರದ ದಡೆಯಲ್ಲಿ ಒಬ್ಬ ಮರೆಯಾಗಿ ನಿಂತು ನಮ್ಮನ್ನು ಕದ್ದು ನೋಡುತ್ತಾ ಇದ್ದಾನೆ. ಓಹೋ, ಗಡ್ಡ ಬಿಟ್ಟ ಸನ್ಯಾಸಿ. ಹಾ ನಮ್ಮ ಈ ಬಯಕೆಯನ್ನೆಲ್ಲ ಈ ಮುನಿಯೇ ಹಾಳು ಮಾಡಿಬಿಟ್ಟ. ಏನು ಮಾಡುವುದು ಸ್ವಾಮಿ? ನೋಡ್ತೀರಾ? ಹಾ. ಮರೆಯಾಗಿ ನಿಂತು ನಾರಿಯರ ಸೌಂದರ್ಯವನ್ನು ವೀಕ್ಷಿಸುತ್ತಾ ಇದೆಯಲ್ಲ, ಎಲ್ಲ ಗಡ್ಡ ಬಿಟ್ಟ ಸನ್ಯಾಸಿಯೇ, ನಮ್ಮನ್ನು ನೀನು ಯಾರು ಎಂದು ಭಾವಿಸಿಕೊಂಡೆ. ನಾವು ಗಂಧರ್ವರು ಈ ಕಮಲ ಸರೋವರದಲ್ಲಿ ಕೆಲವು ದಿನ ಇಳಿಯಬೇಕೆಂಬ ನಮ್ಮ ಆಸೆಗೆ ತಡೆಯಾದೆ ದುಷ್ಟ. ಸೊಲಗಳಿಂದ ಏನು ಮತ್ತೆ ನೋಡ್ತೀರಾ? ನಿನ್ನ ಮಾತಿನಿಂದಲೇ ಅರ್ಥವಾಗುತ್ತದೆ. ಏನು? ನೀನು ಮದಮುಖ ಎಂದು. ಹಾಗೆಂದು ಮನಬಂದ ಹಾಗೆ ಮಾತನಾಡಿ ಬಿಟ್ಟೆಯ? ನಾವು ಯತಿಗಳು ಲೋಕದ ಕ್ಷೇಮವನ್ನು ಬಯಸುವವರು. ಸತಿಯರ ಮಾತಿಗೆ ಕತಿಗೊಂಡು ಮದೋನ್ಮತ್ತನಾಗಿ ವ್ಯವಹರಿಸಿದೆಯಾ? ಹೌದು. ನೀನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಬಲ್ಲೆಯಾ? ನಿನ್ನ ಬಯಕೆಗೆ ನಾನು ತಡೆಯದೇನೆ. ಹೌದು, ಈ ಕಮಲ ಕಾಸರದಲ್ಲಿ ಕ್ರೀಡಿಸುವ ಬಯಕೆ ತಾನೆ. ಹಾಗೆ ಆಗಲಿ. ಆದರೆ ಈ ರೂಪದಲ್ಲಿ ಅಲ್ಲ. ಮತ್ತೆ ತಪಸ್ವಿಗಳಾದ ನಮ್ಮನ್ನು ಕೆಣಕಿದ ನೀನು ಈ ವಾರಿಯಲ್ಲಿ ಮಕರವಾಗಿ ಬಿದ್ದಿರು. ಪಾಲಿಸು ಮೌನಿ ಪಾಲ ನಮ್ಮೆಲ್ಲರ ಬಾಳುವೆಯ ನೀ ಹಾಳುಗೈದೆಯ. ನಮ್ಮೆಲ್ಲರ ಬಾಳುವೆಯ ನೀ ಹಾಳುಗೈವೆಯ. ಕಾಲ ಪಿಡಿವೆವು ಪಾಲಿಸು ಮೌನಿ ಪಾಲ ಪಾಲಿಸು. ಅಯ್ಯೋ ಮುನಿಪೋತಮನೆ, ಎಂತಹ ಘೋರ ಶಾಪ ಬಂದಿದೆ ಪ್ರಭು. ನಮ್ಮೆಲ್ಲರ ಬಾಳ್ವೆಯ ನೀನು ಹಾಳುಗೈವೆಯ ಹೇಳು. ಓ ತಂದೆ, ನಮ್ಮ ತಪ್ಪಿನ ಅರಿವಾಯಿತು. ನೀವು ಶೀಘ್ರ ಕೋಪಿಗಳೇ ವಿನಃ ದೀರ್ಘದ್ವೇಷಿಗಳಲ್ಲ. ಇದು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಒಳ್ಳೆ ಭಾಗ್ಯವನ್ನು ಉಳಿಸಿಕೊಳ್ಳಿ. ನಮ್ಮ ಪತಿಯಲ್ಲಿ ನಮಗೆ ಮರಳೆದ್ದು ರಕ್ಷಿಸುವಂತೆ ಮಾಡಿ
ನಮ್ಮನ್ನು ತಪ್ಪಿನ ಅರಿವಾಯಿತು. ಮನ್ನಿಸು ಪ್ರಭು, ಮನ್ನಿಸು. ಅವರ ಶಾಪ ವಿಮೋಚನೆಯ ದಾರಿಯನ್ನು ಸೂಚಿಸಿ ನಮ್ಮೆಲ್ಲರನ್ನು ಹೊರೆಯಬೇಕು ಸ್ವಾಮಿ, ಹೊರೆಯಬೇಕು. ಸುಮಕೋಮಲಯರೆ ವಿಭ್ರಮಗೊಳ್ಳಬೇಡಿರಿ, ಅಕ್ರಮ ಗೈದನಿಗೆ ಕೊಟ್ಟೆ ನಮಿತ ಶಾಪವನು. ಹುಸಿಯಾಗಲೋಟೆ ಕರುಣಿಸುವೆ ನಾಹುರಿ ಶಾಪ, ಬಿಸಜನಾಭನ ಚಕ್ರದೆ ಸುಗೆಯು ಮುಂದೆ ಕೇಳಿ. ದುಃಖಿಸಬೇಡಿ. ನಿಮ್ಮ ಪತಿಗೈದ ಕರ್ಮಕ್ಕನುಗುಣವಾಗಿ ಶಾಪವನ್ನಿತ್ತಿ ಋಷಿ ವಾಕ್ಯ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ವಿಮೋಚನೆ ಹಾಗೆಯನ್ನು ಸೂಚಿಸಬಲ್ಲೆ. ನಾನಂದಂತೆ ಆತ ಮಕರವಾಗಿ ಇರಲೇಬೇಕು. ಹಾಗಿದ್ದರೆ ಅವರು ಗಂಧರ್ವ ಲೋಕಕ್ಕೆ ಮರಳುವುದು ಹೇಗೆ? ವಿಸರ್ಜನಾಭರಣ ಚಕ್ರದ ಆಘಾತ ಅಥವಾ ಸ್ಪರ್ಶದಿಂದ ಮತ್ತೆ ನಿಜ ರೂಪವನ್ನು ಹೊಂದಿ ಗಂಧರ್ವ ಲೋಕವನ್ನು ಸೇರಿಕೊಳ್ಳುತ್ತಾನೆ. ಅಲ್ಲಿಯವರೆಗೆ ನಾವೇನು ಮಾಡಬೇಕು? ಅಲ್ಲಿಯವರೆಗೆ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡಿ ಹೋಗಿ. ಶುಭವಾಗಲಿ. ಹಾಗೆ ಆಗಲಿ. ಜಯ ಜಯ ಕೇಶವ ಮಾಧವ ಅಚ್ಯುತ ಕಾಪಾಡು. ಜಯ ಜಯ ಬಂದನಲ್ಲಿಗೆ ಕುಂಭಜ ಸ್ನೇಹ ಭಾವದಲ್ಲಿ, ಬಂದನಲ್ಲಿಗೆ ಕುಂಭಜ ಸ್ನೇಹ ಭಾವದಲ್ಲಿ, ಇಂದ್ರದ್ಯುಮ್ನನ ಯೋಗ ವಾರತೆಯ ತಿಳಿಯನು ಬಂದನು. ಲೋಕದ ಒಲಿತಿಗಾಗಿ ಸದಾಕಾಲ ತಪಶ್ಚರ್ಯದಲ್ಲಿ ನಿರತನಾಗಿದ್ದವ ಅಗತ್ಯ ಮುನಿಯೇ ನಾನು. ತಪಸ್ಸಿನಿಂದ ಬಹಿರ್ಮುಖನಾದೆ. ಲೋಕ ಪರ್ಯಟನೆ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಇರಿಸಿಕೊಂಡೆ. ಬಂದು ಸೇರಿದ ಪುರವೇ ಪಾಂಡ್ಯ ದೇಶ. ಇಲ್ಲಿನ ಅಧಿಕಾರಿ ಇಂದ್ರದ್ಯುಮ್ನ. ಈತನ ಆಳ್ವಿಕೆಯ ಕುರಿತಾಗಿ ಜನರೆಲ್ಲ ಒಳ್ಳೆಯ ಮಾತುಗಳನ್ನೇ ಆಡುತ್ತಿದ್ದಾರೆ. ಆತನ ಯೋಗ ವಾರ್ತೆಯನ್ನು ತಿಳಿಯಬೇಕೆನ್ನುವ ಹಾಗೆ ಅರಮನೆ ಪ್ರವೇಶಿಸಿದೆ. ವಿಚಾರ ತಿಳಿಯಿತು. ಮಲಯಾಚಲವನ್ನು ಸೇರಿದ್ದಾನೆ ಎನ್ನುವ ಹಾಗೆ. ಹಾಗಾಗಿ ನೇರವಾಗಿ ಆ ಪ್ರದೇಶವನ್ನು ಸೇರಿದ್ದೇನೆ. ಆತನನ್ನು ಕಾಣುವುದಕ್ಕೆ ಮುಂದುವರಿಯುತ್ತೇನೆ. ಮೌನೇಂದ್ರನ ಭೂಪನುಳು ಎಂದೆನೋ ಮೌನೇಂದ್ರನಿಂದ ಭೂಪನುಳು ಓಹೋ ಏನಿದೇನಿದು ಸುಮೃತಗಳು, ಓಹೋ ಏನಿದೇನಿದು ಸುಮೃತಗಳು. ಕ್ಷೋಣೀಶಯವಾಗ ಪ್ರಾರಂಭಿಸಿದೆ, ಕ್ಷೋಣೀಶಯವಾಗ ಪ್ರಾರಂಭಿಸಿದೆ ನಮ್ಮ ಸ್ಥಾನವ ತೆಗೆವ ಯೋಚನೆಗೆ ನಿಪೇಳೆಯ. ಮೌನೀಂದ್ರನಿಂದ ಭೂಪನುಳು ಓಹೋ ಏರಿದಿರಿದು ಸುಮೃತಗಳು. ಶೋನೀಶ, ಏನಯ್ಯ ಇದು? ನಿನ್ನನ್ನು ಕಾಣಬೇಕು ಎಂದು ನಿನ್ನನ್ನು ಅರಿಸಿಕೊಂಡು ಬಂದವ ನಾನು. ಇಲ್ಲಿ ನೋಡಿದರೆ ಅವನಿ ಪಾಲಕನಾದ ನೀನು ಧ್ಯಾನಕರ್ತನಾಗಿದ್ದೀಯೇ. ವ್ರತಾಚರಣೆಗಳನ್ನು ಮಾಡುತ್ತಾ ಇದ್ದೆ. ಏನು ನಮ್ಮ ಕಾಡ ತೆಗೆಯುವ ಯೋಚನೆಯೇ? ಇರಲಿ, ಯಾರೇ ಕಾಡಾಡಿ ಬಂದು ನಿನ್ನಲ್ಲಿ ಮಾತನಾಡುತ್ತಿದ್ದಾನೆ ಎಂದು ಆಲೋಚನೆ ಮಾಡಬೇಕು. ಮಹಾ ತಪಸ್ವಿ ಅಗಸ್ತ್ಯ ಮುನಿ ನಾನು ಬಂದಿದ್ದೇನೆ. ಕಣ್ಣುತ್ತಾರೆ ಮಾತಾಡು.
ಧ್ಯಾನ ಶಕ್ತನಾಗಿ ಕುಳಿತಿರುವೆಯಾ? ಅತಿಥಿ ಸತ್ಕಾರ ಏನು ಮಾಡದೆ ಮೂಢರಂತೆ ಕುಳಿತಿರುವೆಯಾ? ತಲೆಗೇರಿದ ಮದವನ್ನು ಈಗಲೇ ಇಳಿಸುತ್ತೇನೆ. ನನ್ನನ್ನು ಅವಮಾನಿಸಿದೆಯೇ? ಇದಕ್ಕೆಲ್ಲ ಕಾರಣ ಮದ. ಮದ ಇರುವುದು ಯಾರಿಗೆ? ಆನೆಗಳಿಗೆ. ಅದೇ ತರದ ವರ್ತನೆಯನ್ನು ಗೈದ ನೀನು ಮುಂದಕ್ಕೆ ಮದಗಜ ಮುನಿಕುಲ ರತ್ನಾನಗಸ್ತ್ಯ ಅಲ್ಪನ ಅಪರಾಧ ನಿನಗಿದು ಸ್ತುತ್ಯ. ಅಲ್ಪನ ಅಪರಾಧ ನಿನಗಿದು ಸ್ತುತ್ಯ. ಒಪ್ಪಿ ಮನ್ನಿಸಿ ಸಲಹೆ ಗುಣ ಸಿಂಧು. ದರ್ಪವ ತೋದೆ ತಿಳಿದು ಮನ ತಂದು ತಪ್ಪಾಯಿತು. ಮಹರ್ಷಿಗಳೇ, ಸರ್ವವನ್ನು ಅರಿತವರು ನೀವು. ಕಾಲನ ಗರ್ಭದಲ್ಲಿ ಏನಿದೆ ಎಂದು ತಿಳಿದು ವಿವೇಚಿಸಬಲ್ಲವರು. ಈ ರೀತಿ ಯಾಕೆ ಮಾಡಿದ್ದೀರಿ? ತಪೋಮಗ್ನಾಗಿದ್ದಂತಹ ನನಗೆ ನೀವು ಬಂದ ಅರಿವಾಗಲಿಲ್ಲ. ಆದರೆ ನಿಮ್ಮ ಶಾಪವಾಗಿ ಮಾತ್ರ ಕೇಳಿಸಿತು. ಅದಲ್ಲದೆ ಅಂತರಂಗಕ್ಕೆ ನೋವುಂಟು ಮಾಡಿತು ಪ್ರಭು. ಸಂತಾನವನ್ನು ಪಡೆಯಬೇಕಾಗಿ ನಾನು ಶ್ರೀಹರಿಯ ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದವನು. ಹಾಗಾಗಿ ಇದು ತಿಳಿದು ಮಾಡಿದ ತಪ್ಪಲ್ಲ ಪ್ರಭು, ತಿಳಿಯದೆ ಮಾಡಿದ ತಪ್ಪು. ಆದ್ದರಿಂದ ಈ ನನ್ನ ತಪ್ಪನ್ನು ಕ್ಷಮಿಸಬೇಕು ಪ್ರಭು, ಕ್ಷಮಿಸಬೇಕು. ಮುಂದಕ್ಕೆ ಸಹಸ್ರ ವರುಷಗಳು ಕಳೆದು ಆ ಕಾಲದೊಂದಿಗೆ ಸಹಸ್ರ ಮುಖದ ಯುಧನ ನಿನ್ನೆಡೆಗೆ. ಆ ಕಾಲದೊಂದಿಗೆ ಸಹಸ್ರ ಮುಖದ ಯುಧನು ನಿನ್ನೆಡೆಗೆ ಹೊಂದಿ ಸಹಸ್ರ ವರುಷವು ಕಷ್ಟಪಡೆಯೇ ನಿನಗಾದ ಭಯವ ನೀವನು. ದುಃಖಿಸಬೇಡ. ಕಣ್ಣೀರಿನಿಂದ ನನ್ನ ಪಾದವನ್ನು ತೊಳೆಯುತ್ತಾ ಇದ್ದೀಯೇ. ಸಿಟ್ಟನ್ನು ನಿಗ್ರಹಿಸಿದಂತಹ ನನಗೂ ಈ ಕಾಲಕ್ಕೆ ಸಿಟ್ಟು ಬಂತು. ಕಾರಣ ಏನೆಂದು ತರ್ಕಿಸಿದೆ ಎಂದಾದರೆ ಮುಂದೆ ನಡೆಯುವ ಯಾವುದೇ ಒಂದು ಕಾರ್ಯಕ್ಕೆ ಇದು ಕಾರಣ ಎನ್ನುವುದು ಎಣಿಕೆ. ನನ್ನ ಶಾಪವಾಕ್ಯದಂತೆ ನೀನು ಗಜೇಂದ್ರನಾಗಲೇಬೇಕು. ಸಹಸ್ರ ವರ್ಷಗಳ ಕಾಲ ಕಷ್ಟವನ್ನು ಅನುಭವಿಸಲೇಬೇಕು. ಸಹಸ್ರ ಮುಖದಾಯದನು ನಿನ್ನ ಬಲಿಗೆ ಬಂದು ಸಹಸ್ರ ಪನೀಹನ ಬಲಿಗಾಗಿ ನಿನ್ನನ್ನು ಒಯ್ಯುತ್ತದೆ. ಮಾತ್ರವಲ್ಲ, ನೀನು ಕೀರ್ತಿ ಪಡೆಯುತ್ತಿ. ಹೋಗು, ಶಿವ ಆಗಲಿ. ಪತ್ನಿ ಪರಿವಾರಗಳ ಕೂಡಿ ತ್ರಿಕೂಟ ಪರ್ವತದಿ
ನದಿಯಲ್ಲಿರುವಂತಹ ಅರಣ್ಯ ಇದು. ಗಜೇಂದ್ರನಾದ ನಾನು, ನನ್ನ ಪರಾಕ್ರಮಕ್ಕೆ ಎಲ್ಲರೂ ಹೆದರುತ್ತಾರೆ. ವನ್ಯ ಮೃಗಗಳು ಕೂಡ ನನ್ನನ್ನು ಕಂಡು ಹೆದರಿ ಓಡುತ್ತವೆ. ಇಲ್ಲಿನ ಕಾಡಿಗೆ ನಾನೇ ರಾಜ. ಆದರೆ ಏನು ಮಾಡೋಣ ಹೇಳಿ? ಬೇಸಿಗೆಯ ಕಾಲ, ಉರಿ ಬಿಸಿಲು. ಉರಿ ಬಿಸಿಲಿಗೆ ಮೈಯೆಲ್ಲ ಬೆವರುತ್ತಿದೆ. ಬೆವರಿನ ವಾಸನೆಗೆ ದುಂಬಿಗಳು ಬಂದು ಮೈಯಲ್ಲಿ ಕುಳಿತುಕೊಳ್ಳುತ್ತಿವೆ. ದುಂಬಿಗಳು ಮೈಯನ್ನು ಕೊರೆಯುವಾಗ ನೋವನ್ನು ಅನುಭವಿಸುತ್ತಿದ್ದೇನೆ. ಒಂದೆಡೆ ದುಂಬಿಗಳ ಕಾಟ, ಇನ್ನೊಂದೆಡೆ ಉರಿ ಬಿಸಿಲು. ಬಾಯಾರಿಕೆ, ನೀರನ್ನು ಕುಡಿಯಬೇಕಾಗಿದೆ. ಆದರೆ ಇದರ ಉಪಶಮನವಾದರೇನು? ಕರಕೊಂಡು ಕೂದಲು ರುದ್ರನಂತೆ. ಕಮಲ ಪುಷ್ಪಗಳ ಪರಿಮಳವು ನನ್ನ ಮೂಗಿಗೆ ಪಡೆಯುತ್ತಾ ಇವೆ. ಕಮಲ ಪುಷ್ಪಗಳು ಅರಳುವುದು ಕೊಳದಲ್ಲಿ, ಹತ್ತಿರದಲ್ಲಿ ಕೊಳವೊಂದಿರಬೇಕು. ಹುಡುಕುತ್ತಾ ಬಂದರೆ ಕಾಣುತ್ತಿದೆಯಲ್ಲ, ಇದೇ ಕಮಲ ಸರೋವರಂತೆ. ನಮ್ಮವರನ್ನೆಲ್ಲ ಸೇರಿಕೊಂಡು ಬಂದಿದ್ದೇನೆ. ನೀರಿಗಿಳಿದು ದಣಿಯುವ ತನಕ ನೀರಾಟವನ್ನು ನಡೆಸುತ್ತೇನೆ. ನಡೆಯುತ್ತೇನೆ. ಹಿಂಡುವೆನು ಪ್ರಾಣವನೆನು ತಲೆ ತನ್ನೊಡನೆ.
ನನ್ನ ಪರಿವಾರದ ಜೊತೆ ವಾಸಿಸುತ್ತಿದ್ದೇನೆ. ಓ, ಆಶ್ಚರ್ಯ! ನೀರಿನಲ್ಲಿ ತೆರೆಗಳು ಕಾಣುತ್ತಿವೆ, ನೀರು ಕದಡಲ್ಪಟ್ಟಿದೆ. ಒಳ್ಳೆಯದೇ ಆಯಿತು, ಯಾರೋ ಇಳಿದಿದ್ದಾರೆಂದಾಯಿತು. ಹಸಿವೆಯಿಂದ ಬಳಲುತ್ತಿರುವ ನನಗೆ ಆಹಾರ ಸಿಕ್ಕಿದಂತಾಯಿತು. ಮುಂದೇನು ಮಾಡುತ್ತೇನೆ ಗೊತ್ತೇ? ನೀರೊಳಗೆ ಯಾರೇ ಇರಲಿ, ನೀರಿಗೆ ಯಾರೇ ಇಳಿಯಲಿ, ಅವರೇನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಅವರನ್ನು ಹಿಡಿಯುವೆ, ಕಚ್ಚಿ ಕೆಳಗಿಳಿಸುವೆ, ಜಗನೆ ನುಂಗಿ ತೇಗುವೆನು. ತಡ ಮಾಡುವುದು ಸರಿಯಲ್ಲ. ಯಾರೆಂದು ನೋಡುತ್ತೇವೆ. ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ನನ್ನನ್ನು ಕೇಳದೆ ನೀರಿಗಿಳಿದೆಯಾ? ನೀರನ್ನು ಕದಡಿದೆ. ಎಷ್ಟೋ ಧೈರ್ಯ! ಈಗಲೇ ನಿನ್ನನ್ನು ನುಂಗಿ ತೀರಿಸುವೆನು. ಇಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ಪ್ರಾಣಿಗಳಿಗೆ ನಾನೇ ರಾಜ. ಸಿಗರಿಗೆ ಸೇರಿದಂತಹ ಸರಸಿಯು ನನ್ನದೇ. ನಿನ್ನ ಬಡಿವಾರದ ಮಾತುಗಳನ್ನು ಬಿಡು, ನಡೆಯಿಂದ
ನೀನು ವನರಾಜ ಎಂದು ಹೇಳಿಕೊ. ಆದರೆ ವನರಾಜ ಎಂಬ ಬಿರುದು ಸಲ್ಲುವುದು ಕೇವಲ ಸಿಂಹಕ್ಕೆ ಮಾತ್ರ. ಈ ಕಮಲ ಸರೋವರವು ನನ್ನ ಸ್ವಾಧೀನದಲ್ಲಿದೆ. ಹಲವಾರು ವರ್ಷಗಳಿಂದ ನಾನಿಲ್ಲಿ ವಾಸಿಸುತ್ತಿದ್ದೇನೆ. ಹಿಂದೆ ಸರಿದರೆ ಸರಿ, ಇಲ್ಲವಾದರೆ ನಿನ್ನ ಪ್ರಾಣವನ್ನು ಹೀರಿಬಿಡುತ್ತೇನೆ. ಮಾತುಗಳನ್ನು ಬಿಡು. ಮುಸಳೆಯಾದ ನಿನಗೆ ನೀರಿನಲ್ಲಿ ಮಾತ್ರ ಶಕ್ತಿ. ನಿನ್ನನ್ನು ಈ ಬಲಿಷ್ಠವಾದ ಸೊಂಡಿಲಿನಿಂದ ನೀರಿನಿಂದ ಸೆಳೆದು ಭೂಮಿಗೆ ಎಸೆಯೋಣ. ನಂತರ ಈ ಕಾಲಿನಿಂದ ನೀರು ಗುದ್ದಿ ಗುದ್ದಿ ಪುಡಿಗೈಯುವೆನು. ಬಾ ಮುಂದೆ. ಗಜಪತಿ ಕಳೆದ ಜನ್ಮದ ಪರಮ ಜ್ಞಾನದ ಮಹಿಮೆಯು ಶ್ರೀಹರಿಯನು ತಿಸಿದ ಸರ್ವ ವಿಷಯಾಂತರವ ಮರೆಯುತ್ತ ಸರ್ವ ಕಾರಣಕರ್ತ ಶ್ರೀವರ ಪೂರ್ವ ಜನ್ಮದ ಸ್ಮರಣೆಯಾಗುತ್ತಿದೆ. ಅದು ಪುಣ್ಯದ ಮಹಿಮೆ ಎಂದರೆ ಇರಬೇಕು. ಇದನ್ನೆಲ್ಲ ಮರೆತು ಶ್ರೀಹರಿಯನ್ನೇ ಸ್ಮರಿಸುವುದೇ ನನಗೆ ಉಳಿದಂತಹ ದಾರಿ. ಶ್ರೀಹರಿ ಕರುಣಾಕರಣೆ ದೈತಾರಿಯೇ, ಈ ಬಲಿಷ್ಠವಾದಂತಹ ಮೊಸಳೆಯು ನನ್ನನ್ನು ನುಂಗುವುದಕ್ಕೆ ಪ್ರಯತ್ನಿಸುತ್ತಿದೆ. ಶ್ರೀಹರಿ ರಕ್ಷಿಸು, ನನ್ನನ್ನು ರಕ್ಷಿಸು. ನೀರಿನೊಳಗೆ ಬೇರು ನಮಗರು ಭಾರಿ ಶಕ್ತಿಯಿಂದ ಏನು ನಿನ್ನನ್ನು ರಕ್ಷಿಸಲು ಯಾರೂ ಬರಲಾರರು. ಎಲ್ಲಿದ್ದಾರೆ ನಿನ್ನ ಬಂಧುಗಳು? ಎಲ್ಲಿದ್ದಾರೆ ನಿನ್ನ ಮಿತ್ರರು? ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ
ಬಿಡಲಾರೆ, ನಿನ್ನ ಪ್ರಾಣವನ್ನು ಹೀರಿ ಬಿಡುತ್ತೇನೆ. ಸಲಹೈ ಮಹಾದೇವ, ಸಲಹೈ ಮಹಾದೇವ, ಉಳಿಸದಿ ಕಾಯವನು ಚಲ ಜಲಧಿರವಿ ಚಂದ್ರನ ಭತಾರೆಗಳ ಕರ್ತ. ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನೇ, ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನೇ, ನಿನ್ನ ಚರಣ ಧೂಳಿಯ ಕಣವಿದು. ತೊಳೆಯದೆಯೇ ಪರಿಗ್ರಹಿಸು ಪ್ರಾಣವವು ನಿನಗೆ, ತಿಲಜಲವಾಗಿ ಅರ್ಪಣವಗೈದುಕೊಳ್ಳೆಂದು ಸೊಂಡಿಲನೆತ್ತಿ ಪ್ರಾರ್ಥಿಸಲು. ಸಲಹೈ ಮಹಾದೇವ, ಮಹಾದೇವ ಸಲಹು. ಕ್ಷೀರವಾದಿಶಯನನೇ, ಬ್ರಹ್ಮಾಂಡೋದ್ಧಾರ ಭರಿತನೂ ನೀನು, ಎಲ್ಲಾ ಕಡೆಯಲ್ಲೂ ನೆಲೆಸಿರುವವನು, ಸೂರ್ಯ ಚಂದ್ರ ನಕ್ಷತ್ರೋಗಮಕ್ಕೆ ಕಾರಣವಾದವನು ನೀನು. ಶ್ರೀಹರಿ, ಈ ದುಷ್ಟನಿಂದ ನನ್ನನ್ನು ರಕ್ಷಿಸು. ಇದು ಸುಂಡಿಲ ಎತ್ತಿ ಪ್ರಾರ್ಥಿಸುತ್ತಿದ್ದೇನೆ, ರಕ್ಷಿಸುತ್ತಿದ್ದೇನೆ. ಶಂಖಗದೆ ಚಕ್ರ ಪದ್ಮಾಂಕಿತ ಸ್ವರೂಪನನು, ತಾಂಬಡ ಮುದದುಳು ಗಜೇಂದ್ರ, ಕಂಕರುಹ ನಾಭಗಾನದ ಭಾಷ್ಪವ ಸುರಿದು ಶಂಕಿಸಿದ. ಜಯ 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 ಜಯ. ಹಕ್ಕಿಯನ್ನೇರಿ ಬಂದವನು ಹರಿಯಲ್ಲವೇ? ಶಂಖ ಚಕ್ರ ಗದಾ ಪದ್ಮ ಕರೆದೊಳಿರುವವನು ಪಂಕಜಾಕ್ಷ ಪದ್ಮನಾಭ. ನಾನು ಅಳುತ್ತಿರುವುದಲ್ಲ ಸ್ವಾಮಿ, ಅಳುತ್ತಿರುವುದಲ್ಲ, ಇದು ಆನಂದ ಬಾಷ್ಪ. ನಾನು ಸಾಯುತ್ತಿದ್ದೇನೆ, ಆದರೂ ನಿನಗೇನಾದರೂ ಕೊಡಬೇಕೆಂಬುದು ಆಸೆ. ನಿನಗೇನು ಕೊಡಲಿ ಸ್ವಾಮಿ ನಾನು? ಅದು ಕಾಣುತ್ತಿದೆ ಎಲ್ಲ ಕಮಲ ಪುಷ್ಪವು, ಇದೋ ಸೊಂಡಿಲಿನಿಂದ ಕಿತ್ತು ಇದೋ ಅರ್ಪಿಸುತ್ತಿದ್ದೇನೆ. ಸ್ವೀಕರಿಸು ತಂದೆ, ಸ್ವೀಕರಿಸು. ಗಜೇಂದ್ರ, ದೇವಾ, ನೀನು ಸಮರ್ಪಿಸಿದ ಕಮಲ ಪುಷ್ಪವನ್ನು ಸ್ವೀಕರಿಸಿದ್ದೇನೆ. ಧನ್ಯನಾದೆ. ಭಯಪಡದಿರು, ಮಕರನನ್ನು ಶಿಕ್ಷಿಸಿ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಜಯ ಜಯ. ಅವನು ನನ್ನ ಕಿಂಕರನು, ಅವನನ್ನು ಬಿಟ್ಟು ತಾಳು ಹಿಂದೆ. ಪ್ರಾಣದ ಆಹಾರವಿದು ಬಿಡಿಗೇನಾದರೂ ಏನಲ್ಲ, ನೀನು ಯಾರೆಂಬುದು ನನಗೆ ತಿಳಿದಿಲ್ಲ. ಆದರೆ ಈ ಪ್ರಾಣಿ ನನ್ನ ಆಹಾರ, ನಾನು ಕಷ್ಟಪಟ್ಟು ಸಂಪಾದಿಸಿದ್ದೇನೆ. ಯಾರು ಬಂದರೂ ಈ ಆನೆಯನ್ನು ನುಂಗದೆ ಬಿಡಲಾರೆ.
ನನ್ನ ಭಕ್ತನಾದ ಗಜೇಂದ್ರನನ್ನು ಬಿಟ್ಟು ತೆರಳು ಹಿಂದೆ. ಇಲ್ಲವಾದರೆ ನಿನ್ನನ್ನು ಯಮಪುರಕ್ಕೆ ಅಟ್ಟುತ್ತೇನೆ. ಜೋಕೆ ಬಲು ದಣಿದೆಯ ಮಕರದಲ್ಲಿ ಗಜೇಂದ್ರ ಗಜೇಂದ್ರ ಬಲುದಣಿನೆಯ ಮಕರದಲ್ಲಿ ಗಜೇಂದ್ರ ತಿಳಿದು ಕುಮನಗೆನೆ ಮೊದಲು ಮಹೀಂದ್ರ ತಿಳಿದು ಕುಮನಗೆನೆ ಮೊದಲು ಮಹೀಂದ್ರ ಕಳೆದ ಜನ್ಮದ ಭಕ್ತಿಗುಳಿದುಂದು ನಿನಗೆ ಕಳೆದ ಜನ್ಮದ ಭಕ್ತಿಗುಳಿದುದು ನಿನಗೆ ತಳುವದೆ ದರ್ಶನ ಇಟ್ಟಿಡಿಗಳಿಗೆ ಗಜೇಂದ್ರ, ಮಕರದೊಂದಿಗೆ ಸೆಣಸಾಡಿ ದಣಿದೆಯಾ? ನೀನು ಕಾದಾಟ ಮಾಡಿದ ಮಕರ ಬೇರಾರೂ ಅಲ್ಲ, ಹುಹುಗಂಧರ್ವನಿದ್ದಾನೆ. ಹೌದು, ತನ್ನ ರಾಣಿಯರೊಂದಿಗೆ ಕಮಲ ಸರೋವರದಲ್ಲಿ ನೀರಾಟ ಆಡುತ್ತಿರುವಾಗ ದೇವನ ಮುನಿಯನ್ನು ಕೆಣಕಿ ಅವನ ಶಾಪಕ್ಕೆ ಒಳಗಾಗಿ ಮಕರವಾಗಿ ಬಿದ್ದಿದ್ದನು. ಈಗ ನನ್ನ ಚಕ್ರಾಘಾತದಿಂದ ಶಾಪ ವಿಮೋಚನೆಗೊಂಡು ತನ್ನ ಪುರವನ್ನು ಸೇರಿದ್ದಾನೆ. ಮಾತ್ರವಲ್ಲ ಗಜೇಂದ್ರ, ನೀನು ಮೊದಲು ಮಹೇಂದ್ರನಾಗಿದ್ದೆ, ಪಾಂಡ್ಯ ರಾಜ್ಯದ ಅರಸ ಇಂದ್ರದುಮ್ನಾಗಿದ್ದೆ. ಅಗಸ್ತ್ಯ ಮುನಿಯ ಶಾಪದಿಂದ ಗಜೇಂದ್ರನಾದೆ. ಹಲವಾರು ವರ್ಷಗಳ ನಂತರ ಹರಿಯನ್ನು ಕಾಣಿದರೆ ನಿನಗೆ ನಿನ್ನ ಮೊದಲ ರೂಪ ದೊರೆಯುವುದು ಎಂದು ತಿಳಿಸಿದ್ದರು. ಈಗ ನಿನ್ನ ಆಸೆ ಫಲಿಸಿತಲ್ಲ? ನಿನ್ನ ಲೋಕವನ್ನು ಸೇರಿ ಸಂತಾನವನ್ನು ಪಡೆದು ಸುಖವಾಗಿ ಇರು. ಕಾಲ ಬಂದಾಗ ನಿನ್ನನ್ನು ವೈಕುಂಠಕ್ಕೆ ಕರೆಸಿಕೊಳ್ಳುತ್ತೇನೆ. ಹಾಗೇ ಆಗಲಿ. ಗಜೇಂದ್ರನಿಗೆ ಮೋಕ್ಷವನ್ನು ಕರುಣಿಸಿದ್ದಾಗಿದೆ. ಗಜೇಂದ್ರ ಮೋಕ್ಷ ಎಂಬ ಪುಣ್ಯ ಕಥಾನಕವನ್ನು ಆಡಿದ, ಹಾಡಿದ, ನೋಡಿದ ಎಲ್ಲರಿಗೂ ಆ ದೇವರು ಆಯುಷ್ ಆರೋಗ್ಯ ಕರುಣಿಸಲಿ ಎಂದು ಹಾರೈಸುತ್ತಾ ಭಾಗವತರಲ್ಲಿ ಮಂಗಳ ಹಾಡಲು ಬೇಡಿಕೊಳ್ಳುತ್ತೇನೆ. ಜಯ 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 ತು ನಮೋ, ಜಯ ಜಯ ತು ನಮೋ, ಜಯ ಜಯ ತು ನಮೋ. ಅತಿ ಮಹಾಶಕ್ತಿ ಕೈಗೆ ತೋದಿರುವುದಲ್ಲ, ಅತಿ ಮಹಾಶಕ್ತಿ ಕೈಗೆ ವೇದಗಳರಿಯದ ಮಕ್ಕಳಿಗೆ ಸಾಧು ಜನರ ಸಂತದ ಗುಣ